ಲವ್ ಜಿಹಾದ್ ಹಾಗೂ ಉಗ್ರಗಾಮಿ ಕೃತ್ಯಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಿಸಿ ಹಿಂದೂ ಜಾಗರಣ ವೇದಿಕೆ ಮೂಡಬಿದ್ರೆ ತಾಲೂಕು ಘಟಕದಿಂದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಹಿಂದೂ ಜಾಗರಣ ವೇದಿಕೆ ಮಂಗಳೂರು ವಿಭಾಗದ ಅಧ್ಯಕ್ಷ ಕಿಶೋರ್ ಕುಮಾರ್ ಪ್ರತಿಭಟನೆಯಲ್ಲಿ ಮಾತನಾಡಿ, ಮಂಗಳೂರು, ಕೊಡಗು, ಕೇರಳವನ್ನು ಕೇಂದ್ರೀಕರಿಸಿ ಮತಾಂತರ, ಲವ್ ಜಿಹಾದ್, ಉಗ್ರವಾದಿ ಚಟುವಟಿಕೆಗಳನ್ನು ನಡೆಸುವ ಬಹುದೊಡ್ಡ ಷಡ್ಯಂತ್ರಗಳು ನಡೆಯುತ್ತಿವೆ. ಇದನ್ನು ತಡೆಯಲು ರಾಷ್ಟ್ರೀಯ ತನಿಖಾ ದಳ ಹಾಗೂ ಭಾರತೀಯ ಸೇನೆಯ ಪಡೆಯೊಂದು ಮಂಗಳೂರಿನಲ್ಲಿ ಸ್ಥಾಪಿಸುವಂತೆ ಆಗ್ರಹಿಸಿದರು. ಒಂಜಿ ಆಂತರಿಕ ಭದ್ರತೆ ಈ ದೇಶದ ಒಂಜಿ ದಾದೊಂಜಿ ಗಲಭೆ ಮಂತ್ರಿನ ಕೆಲಸಕ್ಕೆ ಕೈ ಮಾಡೋದು ಬಂದ್ಲೆ ಉಳ್ಳಾಲದ ಒಂಜಿ ಮಾಜಿ ಶಾಸಕರ ವಿಧಿನ ಪೇರ್ ಮೆರ್ನ ಇಲ್ಲ ಎನ್ನೈದರು ದಾಳಿ ಬಂದ್ರೆ ಆಶ್ಚರ್ಯ ಹಾಕೊಂಡು ಈ ದೇಶದ ಈ ಮನ್ನದ ನುಪ್ಪುನು ತಿನ್ನದು ಈ ದೇಶಕ್ಕೆ ಒಂಜಿ ವಿರುದ್ಧವಾದ ಕೆಲಸಕ್ಕೆ ಕೈ ಮಾಡೋರು ಬಂದ್ರೆ ನಂಗೆ ಅವಳ ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಸಂಘಟನೆ ಅಂಚಿನ ISI ಕ್ರೂರವಾದ ಸಂಘಟನೆ ಪೂರ ಕೇಂದ್ರ ಪರ ಸಿರಿಯಾ ಮತ್ತು ಇರಾಕ್ ದಾದಾ ಸಂಘಟನೆ ಮಂತ್ರ ಕೆಲಸ ಮಂತ್ರ ವಿಚಾರಕ್ಕೆ ಪೂರ ಗೊತ್ತು ಬಂದ್ರೆ ಇನಿ ಆ ಸಂಘಟನೆಗೆ ಒಂದು ಕೆಲಸ ಮಂತ್ರ ನಂಚಿನ ಜವಾನೇರನ್ನ ಸೇರವನಂಚಿನ ಕೆಲಸ ಈ ದಕ್ಷಿಣ ಕನ್ನಡ ಜಿಲ್ಲೆಡು ಅವರ ಉಳ್ಳಾಲಾಡು ದೊಡ್ಡ ಸಹಿಸಲು ಸಾಧ್ಯನೇ ಬಂದ್ರೆ ಬಳಿಕ ಮೂಡಬಿದ್ರಿಯ ತಹಶೀಲ್ದಾರ್ ಪುಟ್ಟರಾಜು ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹಿಂಜಾಪೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಮಟ್ಟಿ, ತಾಲೂಕು ಘಟಕದ ಅಧ್ಯಕ್ಷ ಸುಮಿತ್ ರಾಜ್ ದರೆಗುಡ್ಡೆ, ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಸುವರ್ಣ, ಉಪಾಧ್ಯಕ್ಷ ಸುನಿಲ್ ಇರ್ವೈಲ್, ಕಾರ್ಯದರ್ಶಿ ಸಂದೀಪ್ ಹೆಗಡೆ, ಪ್ರಚಾರದ ಪ್ರಮುಖ ರಾಜೇಶ್ ಕೋಟ್ಯಾನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.